ಗ್ರಂಥಾಲಯ. ಜ್ಞಾನವಾಹಿನಿ ಅಂತ ಹೇಳಿದ್ರೆ ಒಂದು ಜ್ಞಾನವನ್ನ ಪಸರಿಸಲಿಕ್ಕೆ ಇರುವಂತಹ ಒಂದು ಮಾಧ್ಯಮವಾಗಿ ಇದು ಕೆಲಸ ಮಾಡ್ತಾ ಇದೆ. ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ಹಳ್ಳಿಗೆ ಹೋಗಿ ಕೆಲವೊಂದು ಶಾಲೆಯಲ್ಲಿ ಶಿಕ್ಷಕರಿಗೆ ಕೊರತೆ ಇರುವಂತಹ ಈ ಸಂದರ್ಭದಲ್ಲಿ ಗ್ರಂಥಾಲಯಕ್ಕೂ ಕೊರತೆ ಇರ್ತದೆ. ಹಾಗಾಗಿ ಗ್ರಂಥಾಲಯದಿಂದಾಗಿ ವಿದ್ಯಾರ್ಥಿಗಳ ಶಿಕ್ಷಣದಲ್ಲಿ ಅಥವಾ ಕಲಿಕೆಯಲ್ಲಿ ಹಿಂದೆ ಆಗಬಾರದು. ಅವರ ಜ್ಞಾನದ ದಾಹಕ್ಕೆ ಒಂದೇನೋ ಒಂದು ತಲುಪಿಸುವಂತಹ, ಕೃಷಿಯನ್ನ ಇಂಗಿಸುವಂತಹ ಒಂದು ಮಾಧ್ಯಮವಾಗಿ ಕೆಲಸ ಮಾಡಬೇಕು ಅಂತ ಹೇಳುವಂತದ್ದು ಶ್ರೀಮತಿ ಹೇಮಾವತಿ ಅಮ್ಮ ಅವರ ಒಂದು ಮನದಾಸೆ. ಅದರ ಇಚ್ಛೆಯಂತೆ ಇಂತಹ ಒಂದು ಜ್ಞಾನ ವಾಹಿನಿ ಎನ್ನುವಂತಹ ಗ್ರಂಥಾಲಯ ತಯಾರಾಗಿದೆ. ಇದರಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ಒಂದು ಹೈಸ್ಕೂಲಿಗೆ ಆಗುವಂತಹ ವಿದ್ಯಾರ್ಥಿಗಳಿಗೆ ಬೇಕಾದಂತಹ ಪುಸ್ತಕಗಳಲ್ಲಿ ಸಿಗ್ತದೆ. ಇಂಗ್ಲಿಷ್ ಆಗಿರಬಹುದು, ಹಿಂದಿ ಆಗಿರಬಹುದು, ಕನ್ನಡ ಆಗಿರಬಹುದು. ಜನರಲ್ ನಾಲೆಜ್ ಬುಕ್ ಇದೆ, ಮಾರಲ್ ಸ್ಟೋರೀಸ್ ಇದೆ, ಹಾಗೆ ಒಂದಷ್ಟು ಧರ್ಮಸ್ಥಳಕ್ಕೆ ಸಂಬಂಧಿಸಿದಂತಹ ಪುಸ್ತಕಗಳನ್ನು ಕೂಡ ನಾವಿಲ್ಲಿ ಕಾಣಬಹುದಾಗಿದೆ. ಇದರ ಮುಖ್ಯ ಉದ್ದೇಶ ಇಷ್ಟೇ, ವಿದ್ಯಾರ್ಥಿಗಳಲ್ಲಿ ಜ್ಞಾನದ ಹಸಿವನ್ನ ತಣಿಸಲಿಕ್ಕೆ ಬೇಕಾದಂತಹ ಒಂದು ಪೂರಕವಾದಂತಹ ಅಂಶವನ್ನ ಒದಗಿಸಿಕೊಡುವಂಥದ್ದು ಇದರ ಮುಖ್ಯ ಉದ್ದೇಶ ಆಗಿರ್ತದೆ.